ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದಲ್ಲಿ ಕಾಡಾನೆ ದಾಳಿಗೆ ಜೀವ ಕಳೆದುಕೊಂಡವರ ಬಗ್ಗೆ ಶಾಸಕ ಹಾಗೂ ವಿಧಾನಸಭಾ ಉಪನಾಯಕ ಯುಟಿ ಖಾದರ್ ಪ್ರಸ್ತಾಪ ಮಾಡಿದ್ರು. ವಿಧಾನಸಭೆ ಅಧಿವೇಶನ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಖಾದರ್, ಆನೆ ದಾಳಿಯಿಂದ ಪ್ರಾಣವನ್ನ ಕಳೆದುಕೊಂಡ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ನೀಡಿದ್ದೀರಿ, ಆದರೆ ಎಲ್ಲರ ಜೀವಕ್ಕೂ ಬೆಲೆ ಇದೆ. ಬೇರೆ ಕಡೆಗಳಲ್ಲಿ 25 ಲಕ್ಷ ಪರಿಹಾರವನ್ನ ನೀಡುತ್ತೀರಿ. ಇದೇ ರೀತಿ ಕಡಬದಲ್ಲೂ ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಬೇಕು ಎಂದು ಒತ್ತಾಯ ಮಾಡಿದ್ರು. ಯುವತಿಯ ರಕ್ಷಣೆಗೆ ಮುಂದಾದ ರಮೇಶ್ ರೈ ಎಂಬವರು ಜೀವ ಕಳೆದುಕೊಂಡಿದ್ದಾರೆ. ಅವರಿಗೆ ಪರಿಹಾರದ ಜೊತೆಗೆ ಸರ್ಕಾರ ಮರಣೋತ್ತರ ಶೌರ್ಯ ಪ್ರಶಸ್ತಿಯನ್ನ ಘೋಷಣೆ ಮಾಡಬೇಕು. ಇದು ಬೇರೆಯವರಿಗೆ ಪ್ರೇರಣೆಯಾಗಲಿದೆ ಎಂದರು. ಇದಕ್ಕೆ ಉತ್ತರಿಸಿದ ಮಾಧುಸ್ವಾಮಿಯವರು, ನೋಟಿಸ್ ನೀಡುವಾಗ ಸ್ವಲ್ಪ ತಡವಾಗಿದೆ, ನಾಳೆ ಈ ಬಗ್ಗೆ ಸದನದಲ್ಲಿ ಉತ್ತರಿಸುವುದಾಗಿ ತಿಳಿಸಿದ್ರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ರಂಜಲಾಡಿ ಎಂಬಲ್ಲಿ ಬಹುಶಃ ಇವತ್ತು ಆನೆ ತುಳಿತಗೊಳ್ಳಪಟ್ಟು ಒಬ್ಬರು ಯುವತಿ ಹಾಗೂ ಒಬ್ಬರು ಸಹೋದರಿ ಇವತ್ತು ತೀರೋಗಿದ್ದಾರೆ. ಬಹುಶಃ ಇವತ್ತು ರಂಜಿತಾ ಎಂಬ 24 ವರ್ಷ ಮತ್ತು ರಮೇಶ್ ಅವರನ್ನು ಬಚಾವ್ ಮಾಡಲಿಕ್ಕೆ ಬಂದ ರಮೇಶ್ ರೈ ಅವರು ಕೂಡ ಇವತ್ತು ತೀರಿ ಹೋಗಿದ್ದಾರೆ. ಇವತ್ತು ಅಲ್ಲಿ ಅತ್ಯಂತ ಜನಸಾಮಾನ್ಯರು ಕೂಡ ಬಹಳಷ್ಟು ಭಯದ ವಾತಾವರಣ ಇದೆ. ಯಾಕೆ ಕಡಬ ಅಂತ ಪ್ರದೇಶದಲ್ಲಿ ಕೂಡ ಇವತ್ತು ಬೆಳಗಿನ ಹೊತ್ತು ಈ ರೀತಿ ಆನೆ ತುಳಿತುಕೊಳ್ಳಪಡುವಂಥದ್ದು. ಅದು ಆನೆ ಆನೆ ಬಂದಿದೆ ಅಂದ ತಕ್ಷಣ ಹಿಡಿಯುವಂಥ ಕ್ರಮವನ್ನು ಇವತ್ತು ಸರ್ಕಾರ ಕೈಗೊಳ್ಳಬೇಕು. ಎರಡನೇ ಬಹುಶಃ ಅವರಿಗೆ ಬರೀ ಇವತ್ತು ಪರಿಹಾರ ಕೂಡ ಕೊಟ್ಟು 15 ಲಕ್ಷ ಮಾತ್ರ. ನೀವೆಲ್ಲ ಕಡೆ 25 ಲಕ್ಷ ಕೊಡುವಾಗ ಇವರು ಎಲ್ಲ ಪ್ರಾಣಕ್ಕೂ ಕೂಡ ಮೌಲ್ಯ ಇದೆ, ಮಹತ್ವ ಇದೆ. ಇದನ್ನು ಕೂಡ ಬಹುಶಃ 25 ಲಕ್ಷ ಕೊಡಿಸ್ಬೇಕಂತ ಹೇಳಿಕೆ ಇವತ್ತು ಬಯಸ್ತೇನೆ. ಮೂರನೇದು ರಮೇಶ್ ರಾಯ್ ಇವತ್ತು ಬಚಾವ್ ಮಾಡ್ಲಿಕ್ಕೆ ಹೋದರು, ಅವ್ರು ನಾವೆಲ್ಲ ಮೆಚ್ಚಬೇಕು. ಆ ಒಂದು ಕಷ್ಟ ಕಾಲದಲ್ಲಿ ಕೂಡ ತಮ್ಮ ಜೀವ ಅಂಗ ತೊರೆದು ಹೋಗಿ ಅವ್ರು ರಕ್ಷಣೆ ಮಾಡಲಿಕ್ಕೆ ಹೋಗಿದ್ದಾರೆ. ಅವ್ರು ಕೂಡ ತೀರೋಗಿದ್ದಾರೆ. ಅವ್ರಿಗೆ ಪರಿಹಾರ ಜೊತೆಯಲ್ಲಿ ಅವರಿಗೆ ಶೌರ್ಯ ಪ್ರಶಸ್ತಿಯನ್ನು ಕೂಡ ಇವತ್ತು ಸರ್ಕಾರ ಘೋಷಿಸಬೇಕು. ಬೇರೆ ಕಡೆ ಇವತ್ತು ಒಂದು ಪ್ರೇರಣೆ ಆಗ್ತದೆ, ಒಂದು ಪ್ರಶಸ್ತಿ ಕೂಡ ಅವರಿಗೆ ಘೋಷಿಸಬೇಕು ಹೇಳಿಕೆ ಅಂತ ಬಯಸ್ತೇನೆ. ಓಕೆ.